ನಿಮಗೆಲ್ಲ ವಿಚಾರ ಗೊತ್ತಾಗ್ತದೆ. ಬಿಜೆಪಿಯವರು ಯಾರಿದ್ದು ಅವರೇ ಹೇಳಿದ್ದಾರೆ $20 ಮಾಡ್ತೇನೆ, ಹೊಯ್ಗೆ ಮರಳನ್ನು 2,000 ರೂಪಾಯಿಗೆ ಮುಟ್ತೇವೆ, ಮತ್ತು ಪೆಟ್ರೋಲ್ಗೆ ಎಷ್ಟು ಪೆಟ್ರೋಲ್ಗೆ ಮುಟ್ಟಿಸ್ತೇವೆ ಅಂತ ಏನಾದ್ರು ಆಯ್ತಾ? ಸೀರಿಯಸ್ ಆಗಿ ತಗೊಳ್ಳಿಲ್ಲ ಯಾವುದು ಅದು ನಾನು ನೀವು ಹೇಳ್ಬೇಕು ಬಹಳಷ್ಟು ಹೇಳಿಕೆ ಬಂದಿದ್ದೇವೆ. ನಳಿನ್ ಕುಮಾರ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದೇ ಹಿಂದಿನೆಲ್ಲ ನಾವು ಹೇಳಿಕೆ ನೋಡಿದ್ದು ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆದ ಕುಚಿಲಕ್ಕೆ ಮುಟ್ಟಿಸ್ತೇವೆ, ಎಲ್ಲಿ ಉಂಟು ಬಂದಿದೆ ನಮಗೆ. ಅದೇ ಒಂದು ಮನವಿ ಮಾನ್ಯ ಮುಖ್ಯಮಂತ್ರಿ ಸಪರೇಟ್ ಕರಾವಳಿಗೆ ನಾವು ಇದು ಮಾಡ್ತೇವೆ ಅಂತ ಮರದ ನೀತಿ ಮಾಡ್ತೇವೆ. ಹಾಗೆ ಮರಲೇ ಇಲ್ಲ, ಹೋಗಿ ನೀತಿ ಬಿಟ್ಟು ಇನ್ನೂ ಕೂಡ ಅವರು ಕೊಡ್ಲಿಲ್ಲ. ಮಳೆಗಾಲ ಬರ್ತದೆ, ಮತ್ತೆ ಆಗ್ತದ ಪ್ರಾಕ್ಟಿಕಲ್ ಏನಾದ್ರು ಒಂದು 2 years ನಲ್ಲಿ ನಮ್ಮ ಜಿಲ್ಲೆಗೆ ಏನಾದ್ರು ಒಂದು ಆಗಿದೆ ಮನೆ. ನಿಮ್ಮ ಪೇಪರ್ ಕಟ್ಟಿಂಗ್ ಯಾವ ತಗೊಂಡ್ರೆ ಉಂಟಲ್ಲ ಎಷ್ಟು ಇದೆ ಇದು. ಈಗ ಈ ಸಲ ಮಾತ್ರ ಅಲ್ಲ, ಹಿಂದೆ ಬಿಜೆಪಿ ಬಂದಾಗ ವಾರಕ್ಕೊಮ್ಮೆ ಮಂಗಳ ಕಾರ್ನಿಶ್ ಎಲ್ಲಿ ಹೋಗಿದೆ ಅಂತಲ್ಲ, ಮಂಗಳ ಕಾರ್ನಿಶ್ ಅಡ್ರೆಸ್ ಇಲ್ಲ. ಏಕಿಲ್ಲ? ಯಾರು ಹೇಳ್ತಿದ್ದು ಮಂಗಳ ಕಾರ್ನಿಶ್ ಬಗ್ಗೆ? ನಾವ್ ಹೇಳ್ತಿದ್ದ ಮಂಗಳ ಕಾರ್ನಿಶ್ ಈಗಾಗಲೇ ಯಾರು ಶಾಸಕರು ಅವರ ಇದರಲ್ಲಿ ಇಲ್ಲ, ಮತ್ತೆ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ನಾನು ಅದನ್ನ ಹೇಳಿದಲ್ಲ, ನಿಂದು ಬಹಳಷ್ಟು ಹೇಳಿಕೆ ಬರ್ತದೆ. ನಾನು ವಿಚಾರ ಮತ್ತೆ ನಿಮ್ಗೆ ಹೇಗೆ ಬೇಕಾದ್ರೆ ಬಂದು ನಿಮ್ಮ ವಿವೇಚನೆಗೆ ನಾವು ಬಿಟ್ಟಿದ್ದೇವೆ.